ಸ್ವಾಮೀಜಿಗಳ ವೇಷದಲ್ಲಿ ಕೆಲವರು ವಾಹನವೊಂದರಲ್ಲಿ ಮನೆ ಮನೆಗೆ ತೆರಳುತ್ತಿರುವ ಕುರಿತಂತೆ ಫೋಟೋ ಮತ್ತು ಎಚ್ಚರಿಕೆಯ ಸಂದೇಶ ನೀಡುವ ಆಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಸ್ವಾಮೀಜಿ ವೇಷಧಾರಿಗಳು ಕಾರ್ಕಳದ ಮೇಯರ್ ಪರಿಸರದಲ್ಲಿ ರಿಕ್ಷಾ ಟೆಂಪೋ ಮಾದರಿಯ ವಾಹನದಲ್ಲಿ ಪ್ರಯಾಣಿಸುತ್ತಾ ಮನೆ ಮನೆಗೆ ತೆರಳುತ್ತಿದ್ದಾರಂತೆ. ಮನೆಯೊಂದಕ್ಕೆ ತೆರಳಿ ಅಲ್ಲಿದ್ದ ಮಹಿಳೆಗೆ ಭಸ್ಮ ಹಾಕಿರುವುದು ಮತ್ತು ಪರಿಸರದ ಜನರು ಬಂದು ಈ ವೇಷಧಾರಿಗಳನ್ನ ಅಲ್ಲಿಂದ ಓಡಿಸಿದ್ದಾರೆ ಎಂದು ವ್ಯಕ್ತಿ ಮಾಹಿತಿ ನೀಡಿದ್ದಾರೆ. ಅಲ್ಲದೆ ಇಂತಹ ಕಪಟ ಸ್ವಾಮೀಜಿ ವೇಷಧಾರಿಗಳನ್ನ ಕಂಡರೆ ಪೊಲೀಸರಿಗೆ ಮಾಹಿತಿ ನೀಡಬೇಕೆಂಬ ಎಚ್ಚರಿಕೆಯ ಸಂದೇಶವನ್ನ ಆಡಿಯೋದಲ್ಲಿ ಉಲ್ಲೇಖಿಸಲಾಗಿದೆ. ಇವರು ಎಂಎಚ್ ರಿಜಿಸ್ಟ್ರೇಷನ್ ಹೊಂದಿರುವ ವಾಹನದಲ್ಲಿ ಆಗಮಿಸಿದ್ದು ಉತ್ತರ ಭಾರತದಿಂದ ಬಂದ ಕಪಟಿಯಾಗಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಅವಹೇಳನ ಮಾಡುವ ಇಂತಹ ಸ್ವಾಮೀಜಿಗಳ ಬಗ್ಗೆ ಜನತೆ ಎಚ್ಚರಿಕೆಯಿಂದ ಇರಬೇಕು ಎಂದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗಿದೆ. ಕಾರೋಲ್ಗುಡ್ಡೆ ಕೊಂಟಿಬೇಲ್ ಮಿಯಾರು ಗ್ರಾಮಸ್ಥರಲ್ಲಿ ಒಂದು ವಿನಂತಿ ಹಾಗೂ ಒಂದು ಸೂಚನೆ. ಇವತ್ತು ಬೆಳಿಗ್ಗೆ ಗಂಟೆ 9ರಿಂದ 9:15 9:30 ಒಳಗೆ ಕಾರೋಲ್ಗುಡ್ಡೆ ಪರಿಸರದಲ್ಲಿ ಒಂದು ರಿಕ್ಷಾ ಟೆಂಪೋ, ಹಳದಿ ಬಣ್ಣದ ರಿಕ್ಷಾ ಟೆಂಪೋದಲ್ಲಿ ಸ್ವಾಮೀಜಿಗಳ ವೇಷದಲ್ಲಿ ಮುಸುಕುಧಾರಿಗಳು ಆ ಕಡೆಯಿಂದ ಪಾಸ್ ಆಗಿದ್ದಾರೆ. ನಮ್ಮ ಅಲ್ಲಿಂದ ಪೊಸರಗುಡ್ಡೆ ಹೋಗುವ ರಸ್ತೆಯಲ್ಲಿ ಅಲ್ಲಿ ಮೋಂಟಾ ಪೂಜಾರಿ ಅವರ ಮನೆಯಲ್ಲಿ ಅವರಿರ್ಬೇಕು. ಹಾಗೆ ಅವರ ಮನೆಯಲ್ಲಿ ಒಂದು ಹೆಂಗಸಿಗೆ ಭಸ್ಮ ಬಿಸಾಡಿ ಅವರ ಮೂರ್ಛೆ ಬಿದ್ದು ಆ ಮನೆಯಲ್ಲಿರುವ ಗಂಡಸು ತನ್ನಿಂತಾನೆ ಬಂದು ಅವರಿಗೆ ದುಡ್ಡು ಕೊಡುವಾಗ ನೋಡಿ ಕೆಲವರು ಅವರನ್ನು ನಿಲ್ಲಿಸಲು ಪ್ರಯತ್ನಿಸಿದಾಗ ಗಾಡಿ ಹಿಡ್ಕೊಂಡು ಓಡಿದ್ದಾರೆ. ಇಂಥ ಎಲ್ಲಿಯಾದ್ರೂ ಗಾಡಿ ಹಳದಿ ಬಣ್ಣದ ರಿಕ್ಷಾ ಟೆಂಪೋದಲ್ಲಿ ಸಾಯಿಬಾಬಾ ಪಿಕ್ಚರ್ ಹಾಕಿ 2-3 ಸ್ವಾಮೀಜಿಗಳು ಅದರ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಇದ್ರೂ ನಮ್ಮ ಗಮನಕ್ಕೆ ತನ್ನಿ. ಇಲ್ಲಾಂದ್ರೆ ಪೊಲೀಸ್ ಇಲಾಖೆ ಗಮನಕ್ಕೆ ತಂದ್ರೂ ತೊಂದರೆ ಇಲ್ಲ, ಅಲ್ಲಿ ಕೂಡ ಇನ್ಫಾರ್ಮ್ ಮಾಡಿದ್ದೇವೆ. ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇನ್ನೊಂದು ಕಡೆ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಸುದ್ದಿ ಬಂತು. ಸೊ ಕಾರ್ಕಳದ ಪರಿಸರದಲ್ಲಿ 2 ಕಡೆ ಆಗಿದೆ ಅಂತ. ಒಂದು ಜೋಡುಗಟ್ಟೆ ಕಾರಲ್ಗುಡ್ಡೆ ಹತ್ರ, ಇನ್ನೊಂದು ಜೋಡುಗಟ್ಟೆ ಇಲ್ಲಿ ಒಳಗಡೆ ನಮ್ದು ಈ ಕಲ್ಲುಗುಟ್ಟೆ ಏರಿಯಾ ಇದೆಯಲ್ಲ ಅಲ್ಲಿ. ಸೊ ದಯವಿಟ್ಟು ಇದನ್ನ ಶೇರ್ ಮಾಡಿ ಆದಷ್ಟು. ಸೊ ದಯವಿಟ್ಟು ಯಾರಾದ್ರೂ ಗಾಡಿ ಬಂದ್ರೆ ಹತ್ರ ಹೋಗಬೇಡಿ.